ಶ್ರೀ ಕ್ಷೇತ್ರ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನಡು ಕ್ಷೇತ್ರದ ಅಭಿವೃದ್ಧಿದ ಚಿಂತನೆಡು ಅಷ್ಟಮಂಗಲ ಪ್ರಶ್ನೆ ಸೋಮವಾರ ಕಾಂಡೆರ್ದು ಶುರುವಾತಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಪುರಾಣ ಪ್ರಸಿದ್ಧ ಕಾಣಿಕತದ ಕ್ಷೇತ್ರಲೆಡು ಒಂಚಾದ ಊರ್ದ ಮಹಾಶಕ್ತಿಯಾದ ಬೆಳಗೊಂದುಪ್ಪುನ ಶ್ರೀ ಕ್ಷೇತ್ರ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನಡು ಹೊಸ ವ್ಯವಸ್ಥಾಪನಾ ಸಮಿತಿ ಮುತ್ತುವರ್ಚಿಡು ಕ್ಷೇತ್ರದ ಅಭಿವೃದ್ಧಿ ಚಿಂತನೆಡು ಅಷ್ಟಮಂಗಲ ಪ್ರಶ್ನಾ ಕಾರ್ಯಕ್ರಮನ ಅಡನೆ ಮಲದಿದ್ದರು. ಅಷ್ಟಮಂಗಲ ಪ್ರಶ್ನೆಲೆದ ಶುರುವಾದ ಸೋಮವಾರ ಕಾಂಡೆ ಸಾಮೂಹಿಕ ಪ್ರಾರ್ಥನೆ ಸಂಕಲ್ಪ ಆದ ಒಂಜಿ ದಿನದ ಸ್ವರ್ಣ ಪ್ರಶ್ನೆ ನಡೆತಂಡು. ಸ್ವರ್ಣ ಪ್ರಶ್ನೆಡು ಸಿಂಹರಾಶಿದ ಎಡ್ಡೆ ಮುಹೂರ್ತ ರಾಜನ ಸ್ಥಾನ ಗುರುಬಲದ ಪ್ರಭಾವಲ ಎಡ್ಡೆ ಉಂಡು ಪಣಿದು ತೋಚಿದು ಬತ್ತಂಡು. ಆಂಡ ದೀನ ಸ್ವರ್ಣ ಭೂಮಿಗೆ ತಾಗಿನ ಚಿಂತನೆಡು ಅಷ್ಟಮಂಗಲ ಪ್ರಶ್ನೆಗೂ ಎಡ್ಡೆ ಸಂಕಲ್ಪ ಇಚ್ಚಿ ವೃಶ್ಚಿಕ ರಾಶಿಡು ವಿಷದ ಪ್ರಭಾವ ಉಂಡು. ನಾಲು ಎನ್ಮ ಸರಿ ಸಂಖ್ಯೆಲ ಶುಭ ಆತ್ತು. ಎನ್ಮನೆ ಸ್ಥಾನಡು ಗುಡಿಗನ ಪ್ರಭಾವಲ ಜೋರುಡೆ ತೋಜುಂಡು ಪನ್ಪಿ ಚಿಂತನೆಲ ಮುಹೂರ್ತಡು ತೋಜಿದು ಬತ್ತಂಡು. ಸೋಮವಾರ ಒಂಜಿ ದಿನದ ಪ್ರಶ್ನೆ ಚಿಂತನೆಯಾದ ದುಂಬುಗು ಡಿಸೆಂಬರ್ 15, 14, 17 ಶ್ರೀ ಕ್ಷೇತ್ರಡು ಅಷ್ಟಮಂಗಲ ಪ್ರಶ್ನೆ ದುಂಬರೇರುಂಡು. ಶ್ರೀ ಕ್ಷೇತ್ರದ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಗುರಿಕಾರ್ಯರು, ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಪ್ರಮುಖರು, ಉಳಿದ 10 ಸಂಸ್ಥೆರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು.